ಹಲೋ, ಗಣೇಶ ಚೌತಿ ಇವತ್ತು. ಗಣೇಶ ಚೌತಿಯ ಶುಭಕಾಮನೆಗಳು. ಸೊ ಇವತ್ತು ನಮ್ಮದೊಂದು ಚಿಕ್ಕ ಮಟ್ಟಿನ ಪೂಜೆ ಆಯಿತು ಗಣೇಶ ಚೌತಿಗೆ. ಸೊ ನನ್ನ ತಮ್ಮ ಇದ್ದಾನೆ, ಬರ್ತಾನೆ ಈಗ. ಹಾಯ್, ನಮಸ್ಕಾರ ಎಲ್ಲರಿಗೂ ಗಣೇಶ ಚೌತಿಯ ಶುಭಾಶಯಗಳು. ನೋಡಿ, ಇವತ್ತು ನಾವು ನಮ್ಮ ಮನೆಯಲ್ಲಿ ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾನು ಎದ್ದಿಲ್ಲ, ಯಾಕಂದ್ರೆ ನಮಗೆ ನಿನ್ನೆ ನಾಟಕ ಇತ್ತು ಎಲ್ಲಿ ಡಯಾನ ಟಾಕೀಸ್ ಹತ್ರ. ಹಾಗೆ ಬರುವಾಗಲೇ ನಾನು 1 ಗಂಟೆ ಆಗಿದೆ, ನಾನು ಎದ್ದಿಲ್ಲ. ನನ್ನ ಮನೆಯವರು ಎಲ್ಲ ಎದ್ದು ಬೆಳಿಗ್ಗೆ ರೆಡಿ ಮಾಡಿದ್ದೇನೆ. ನೋಡಿ, ಮೋದಕ, ಕಡುಬು ಮತ್ತು ಪಂಚಕಜ್ಜಾಯ, ದೋಸೆ, ಹಾಲು, ಫಲಪುಷ್ಪ ಎಲ್ಲ ನೋಡಿ ಎಲ್ಲ ಇದೆ ಇಲ್ಲಿ. ದೇವರಿಗೆ ಇಡುವಂಥದ್ದೇ ಎಲ್ಲ ಇಟ್ಟಿದ್ವಿ. ಹಾಗೆ ಅಂದರೆ ನಾವಿಲ್ಲಿ ಆ್ಯಕ್ಚುಲಿ ಮೂರ್ತಿ ಇಡಲ್ಲ, ಈ ಕಬ್ಬು ಮತ್ತು ಅದನ್ನು ಒಂಥರ ಟ್ರಯಾಂಗ್ಯುಲರ್ ಶೇಪ್ ಮಾಡಿ, ಅದು ಮುಂಚೆಯಿಂದ ತುಳುನಾಡಿನ ಸಂಪ್ರದಾಯ ಥರ ಆ ಟೈಪ್ ಮಾಡೋದು. ಅದನ್ನು ಮಾಡಿಬಿಟ್ಟು ಪೂಜೆ ಮಾಡ್ತಾರೆ ನಮ್ಮ ಅಪ್ಪ. ಸೊ ಅದೆಲ್ಲ ಮಾಡಿ ಮತ್ತೆ ಅದಕ್ಕೆ ಇದೆಲ್ಲ ಏನು ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಅದನ್ನೆಲ್ಲ ಮಾಡಿ ಪೂಜೆ ಮಾಡೋದು. ಮೂರ್ತಿ ಇಡೋ ಸಂಪ್ರದಾಯ ನಾವು ಇಟ್ಕೊಂಡಿಲ್ಲ. ನೋಡಿ, ಇಷ್ಟೊತ್ತಿಗೆ ಮತ್ತೆ ಭಜನಾ ಕಾರ್ಯಕ್ರಮ ಮಾಡ್ತೇವೆ. ಒಂದು 10-15 ಭಜನೆ ಗೀತೆಯನ್ನು ಎಲ್ಲರೂ ಒಟ್ಟಾಗಿ ಮನೆಯವರು ಕೂತು ಹಾಡಿ ದೇವರ ಸ್ಮರಣೆಯನ್ನು ಮಾಡಿ, ಮತ್ತು ಗಣೇಶ ಸ್ತೋತ್ರ ಅಂತ ಇದೆ, ಅದನ್ನು ಕೂಡ ಎಲ್ಲರೂ ಪಠಿಸಿ ಆದಮೇಲೆ ಈಗ ನಾವು ಇನ್ನು ಮುಂದೆ, ಯಾಕಂದರೆ ಬೇಗ ಮಾಡೋದು ಯಾಕಂತ ಹೇಳಿದರೆ ನಮ್ಮ ಅಜ್ಜಿ ಮನೆ ಮೂಲೂರಲ್ಲಿದೆ, ಅಲ್ಲಿ ಹೋಗಿ ದೈವದ ಪೂಜೆ ಇದೆ, ಅದು ಕೂಡ ನಾವೇ ಮಾಡಬೇಕು. ಆದ್ದರಿಂದ ಇಲ್ಲಿದ್ದು ಬೇಗ ಎದ್ದು ಬೇಗ ಇಲ್ಲಿದ್ದು ರೆಡಿ ಮಾಡಿ ಮತ್ತೆ ಇಲ್ಲಿಂದ ನಾವು ಅಲ್ಲಿಗೆ ಹೋಗ್ತೀವಿ. ಈಗ ಜಸ್ಟ್ ನೋಡಿ, 5 ಮಿನಿಟ್ಸ್ 10 ಮಿನಿಟ್ಸ್ ನಾವು ಅಲ್ಲಿ ಇರ್ತೇವೆ. ಅಲ್ಲಿ ಡೀಟೇಲ್ಸ್ ಕೂಡ ಅರೌಂಡ್ 8 ಕಿಲೋಮೀಟರ್ಸ್. ಎಸ್, 8 ಕಿಲೋಮೀಟರ್. ಇಲ್ಲಿಂದ ಕಟ್ಪಾಡಿಗಿಂತ ಮೂಳೂರು ಅಂತ ಪ್ಲೇಸ್ ನಮ್ದು ಅಜ್ಜಿ ಮನೆ. ಟುವರ್ಡ್ಸ್ ಮ್ಯಾಂಗ್ಳೂರ್ ಆಗುತ್ತೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿಗೆ ಮಾಡಕ್ಕಿದೆ. ಸೊ ಓಕೆ, ಅಲ್ಲಿ ಸಿಗೋಣ. ಅಲ್ಲಿಂದ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಬಾಯ್. ಈಗ ಅದು ಆವಾಗ ಹೇಳಿದ್ವಲ್ಲ, ಮೂಳೂರಿಗೆ ಹೋಗೋಕ್ಕಿದೆ ದೈವದ ಮನೆಗೆ ಅಂತ. ಈಗ ಬಂದಿದ್ದೀವಿ. ಸೊ ಇದು ನೋಡಿ, ಆ್ಯಕ್ಚುಲಿ ಈ ವೇಯಲ್ಲಿ ಹೋಗ್ಬೇಕೀಗ. ನಾವು ತೋರಿಸ್ತೀವಿ ಹೋಗೋದು ಹೆಂಗೆ ಅಂತ. ಹೋಗೋಣ ಬಾ. ಈಗ ಇಲ್ಲಿಗೆ ಹೋಗಿ, ಈಗ ಇವನೇ ಅದು ದೈವದ ಕೆಲಸ ಎಲ್ಲ ಮಾಡೋದು ಇವನೇ, ದೈವಾರಾಧಕ ಮುಕ್ಕಾಲ ಅಂತಾರೆ. ಇದು ನಮ್ದು ಗದ್ದೆ. ಒಂದು ಎಕರೆ ಜಾಗದಲ್ಲಿ ಒಂದು 3-4 ಗದ್ದೆ ಇದೆ. ಅದರ ಮಿಡ್ಲಲ್ಲಿ ಮನೆ ಬರುತ್ತೆ. ಬರೋದಂದ್ರೆ ನಾವು ಅಪರೂಪಕ್ಕೆ, ಯಾರು ಇಲ್ಲ ಇಲ್ಲಿ ಆ್ಯಕ್ಚುಲಿ. ಹಾಗಾಗಿ ಇಲ್ಲೆಲ್ಲ ಹುಲ್ಲು ಎಲ್ಲ ತುಂಬ ಬೆಳೆದಿದೆ. ಮನೆಗೆ ಬಂದು ಆಗಿದೆ. ಅವನು ನನ್ನ ತಮ್ಮ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾನೆ. ದೈವ ನಮ್ಮ ಬುಧಾರಾಧನೆ ಅಂತೀವಲ್ಲ, ಕೇಪುಲ ಹೂವು ಅಂತ ಒಂದು ಬರುತ್ತೆ ಇಲ್ಲಿ ತುಳುನಾಡಿನವ್ರಿಗೆ ಗೊತ್ತಿರುತ್ತೆ. ನಮ್ಮ ಕೇಪುಲ ಹೂವು ಬಂದು ಉಟ್ಕೊಳುತ್ತೆ, ಅವು ಮೇಯ್ನ್ ನಮಗೆ ದೈವಗೂ. ಆ ಹೂವು ಬೇಕೇ ಇರುತ್ತೆ ನಮಗೆ. ಬೇರೆ ಮಾರ್ಕೆಟಲ್ಲಿ ಸಿಗೋ ಯಾವ ಹೂಕ್ಕಿಂತನೂ ಅದೊಂದು ಬೇಕೇ ನಮಗೆ, ಕೇಪುಲ ಹೂವು ಅಂತ. ಇದು ಆ್ಯಕ್ಚುಲಿ ಕೇಪುಲ ಹೂವು ಅಂತ. ಇದನ್ನು ಇಡಲೇಬೇಕು ದೈವಕ್ಕೆ. ಸೊ ನಿಮಗೆ ಬೇರೆ ಯಾವ ಹೂ ಇಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ. ಈ ಹೂ ಎಲ್ಲಿಯಾದರೂ ಬೇಲಿಯಲ್ಲಿ ಏನಾದರೂ ಸಿಗುತ್ತೆ. ಹಿತ್ತಲಲ್ಲಿ, ಮನೆ ಹಿತ್ತಲಲ್ಲಿ ಸಿಗೋ ಹೂ ಇದು. ಇದನ್ನು ಇಡಲೇಬೇಕು ಅಂತಾರೆ. ಇಲ್ಲಿ ಸಿಗ್ತಾ ಇಲ್ಲ, ಇಲ್ಲಿ ಒಂದೇ ಇದೆ ಈಗ, ಬೇರೆ ಇಲ್ಲ. ಇಲ್ಲಿ ಬೇರೆ ಬೇಲಿ ಹುಡುಕಬೇಕು. ಇದು ನೋಡಿ, ಈ ರೀತಿ ಬರುತ್ತೆ. ಮತ್ತು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾನೆ ದೈವದ್ದು. ನಮ್ಮದೇನಿದೆ ಇಲ್ಲಿ ಕಲ್ಲು, ಅದನ್ನು ಕ್ಲೀನ್ ಮಾಡಿ ಆಮೇಲೆ ಅದನ್ನು ಸ್ವಲ್ಪ ಇದಾದಮೇಲೆ ಪೂಜೆ ಎಲ್ಲ ಮಾಡೋಕ್ಕಿರುತ್ತೆ. ಇಲ್ಲಿ ಇದೆ, ಮನೆ ಒಳಗೇನೂ ಇದೆ ಆ್ಯಕ್ಚುಲಿ. ಮನೆ ಒಳಗೆ ಬೇರೆ ದೈವ ಇರುತ್ತೆ, ಇಲ್ಲಿ ಹೊರಗೆ ಒಂದು ಬೇರೆ ದೈವ ಇರುತ್ತೆ. ಅಲ್ಲಿದ್ದು ಪೂಜೆ ಇರುತ್ತೆ, ಇಲ್ಲಿ ಪೂಜೆ ಇರುತ್ತೆ. ಅವನ ಹತ್ರ ಕೇಳೋಣ, ಇಲ್ಲಿ ಯಾವುದಿರೋದು ಈಗ ಇದರಲ್ಲಿ? ಒಳಗಡೆ ಚೌಂಡಿ ಗುಳಿಗ ಅಂತ ದೈವ ಇದೆ, ಅದರದ್ದು ಇಲ್ಲಿ ಪೂಜೆ ಮಾಡೋಕ್ಕಿದೆ. ಸೊ ಇವನೇ ಮಾಡೋದು ಅದೆಲ್ಲ. ಫಸ್ಟ್ ಒಳಗೆ ದೇವರಿಗೆ ಪೂಜೆ, ಆದಮೇಲೆ ದೈವಕ್ಕೆ ಪೂಜೆ, ಹೊರ್ತೆ ಪಂಜುರ್ಲಿ ಒಳಗಡೆ, ಮನೆ ಒಳಗೆ ಇರೋದು ಹೊರ್ತೆ ಪಂಜುರ್ಲಿ, ಒಳಗೆ ಎಲ್ಲ ಪಂಚಗಜ್ಜೆ ಎಲ್ಲ ಆದಮೇಲೆ ಇಲ್ಲಿಗೆ ಬರೋದು, ಹೊರಗಡೆ. ಇಲ್ಲಿ ಒಂದು ಇದೆ, ಇದು ಚೌಂಡಿ ಗುಳಿಗ. ಮತ್ತೊಂದು ಆ್ಯಕ್ಚುಲಿ ಆ ಕಡೆ ಒಂದು ಇನ್ನೊಂದಿದೆ, ಅದು ಯಾವುದು?
ರಾಹು ಅಂತ, ರಾಹು ಗುಡ್ಡದ ಭೂತ ಅಂತ ಮಾಡ್ತೀವಿ. ಅದು ಗುಡ್ಡದ ಭೂತ ಅಂತ. ಅದು ಆ್ಯಕ್ಚುಲಿ ನಾವು ತಂಬಿಲ, ಇರ್ತದೆ. ಹೌದು, ಆ ತಂಬಿಲ ಟೈಮಲ್ಲೆಲ್ಲ ಅಲ್ಲಿ ನಾವು ಇದು ಕೋಳಿ ಇದೆಲ್ಲ ಅಲ್ಲೇ ಮಾಡಕ್ಕಿರುತ್ತೆ ಆ ಪ್ಲೇಸ್. ಅಲ್ಲೇ ಪದಾರ್ಥ ಮಾಡಿ ಅಲ್ಲೇ ತಿಂದು ಹೋಗ್ಲಿಕ್ಕೆ, ಅಲ್ಲೇ ಮನೆಗೆ ತಕೊಂಡು ಹೋಗ್ಲಿಕ್ಕಿಲ್ಲ. ಹೌದು. ಸೊ ಆ ರೀತಿ ಇರುತ್ತೆ, ಅದೊಂದು ಸಂಪ್ರದಾಯ ಇದೆ. ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ, ಬಟ್ ಯೂಶ್ವಲಿ ಅದೇ ರೀತಿ ಇರುತ್ತೆ. ಗುಡ್ಡದ ಭೂತ ಅಂದರೆ ಆ ರೀತಿ ಇರುತ್ತೆ. ಗುಡ್ಡದ ಭೂತ ಅಂದರೆ ನಮ್ಮದು ಆ ಸೀರಿಯಲ್ ಅಲ್ಲ, ಇದು ನಮ್ಮದು ಈ ಮನೆಯಲ್ಲಿ ಪೂಜಿಸೋ ಭೂತ ಆರಾಧನೆಯಲ್ಲಿ ಬರೋದು. ಎಲ್ಲ ಕ್ಲೀನ್ ಆಯಿತು. ಈಗ ಫಸ್ಟ್ ಮೊದಲಿಗೆ ಬಂದು ನಾವು ಕ್ಲೀನ್ ಎಲ್ಲ ಏನಿದೆ ಅದೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಮತ್ತೆ ಒಳಗಿದ್ದೆಲ್ಲ ಮನೆ ಮಂಚ ಇರುತ್ತಾ, ದೇವರದ್ದು ಕ್ಲೀನ್ ಮಾಡಲಿಕ್ಕಿದೆ. ಆದಮೇಲೆ ಮನೆ ಮಂಚ ದೈವದ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಮುಂದಿನ ಕ್ರಮ ಆ ದೇವಗಳಿಗೆ ಏನು ಬೇಕು ಅದು ಒಂದೊಂದು ಊರಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಎಲ್ಲರೂ ಕೂಡ. ನಮ್ಮ ಮನೇಲಿ ಕೂಡ ಹಿಂದಿನಿಂದ ಹೇಗೆ ಮಾಡ್ಕೊಂಡು ಬರ್ತಾರೆ, ಹಿರಿಯರು ಮಾಡ್ಕೊಂಡು ಬಂದಿರೋದನ್ನು ಕಂಟಿನ್ಯೂ ಮಾಡ್ತಾರೆ. ಹಿರಿಯರ ಕಟ್ಟ ಅಂತ ಇರ್ತದೆ, ಅದೇ ಕಟ್ಟಲ್ಲಿ ನಾವು ಒಂದು ಮಾಡ್ಕೊಂಡು ನಮಗೆ ಗೊತ್ತಿರುವಷ್ಟು ಮಟ್ಟಿಗೆ ಅದರಲ್ಲಿ ತಪ್ಪಿರ್ಬೋದು, ಸರಿ ಇರ್ಬೋದು, ಅದೆಲ್ಲ ದೈವದ ಮೇಲೆ. ಇಲ್ಲಿ ಯಾರು ಬರಲ್ಲ. ನಾವು ಮುಂಚೆ ಅಜ್ಜಿ ಇದ್ದಾಗ ಇರ್ತಾಯಿದ್ರು, ಅಜ್ಜಿ ಹೋದ್ಮೇಲೆ ಈಗ ಯಾರು ಇಲ್ಲಿಗೆ ಬರಲ್ಲ. ಇಲ್ಲಿ ನಾವು ದೈವದ ಕೆಲಸ ಇರುವಾಗ ಇಲ್ಲನೇ ಯಾವತ್ತೊಮ್ಮೆ ನನ್ನ ತಮ್ಮ ಬಂದುಬಿಟ್ಟು ಹೋಗ್ತಾನೆ ನೀರಿಡೋದು, ಸಂಕ್ರಾಂತಿ ದಿವಸ ನೀರಿಡೋಕ್ಕೆಲ್ಲ. ಇಲ್ಲಾಂದರೆ ಇಲ್ಲಿ ಯಾರೂ ಇಲ್ಲ. ಅದಕ್ಕೆ ನೋಡಿ ತೋಟದಲ್ಲಿ ಎಲ್ಲ ಫುಲ್ಲು ಹುಲ್ಲಿದೆ ಈ ಮಳೆಗಾಲದಲ್ಲಿ. ಇದು ಅಂದರೆ ಒಮ್ಮೆ ತೆಗೆಸಿದ್ರೆ ಮತ್ತೆ ಪುನಃ ಬರುತ್ತೆ, ಸಿಕ್ಕಾಪಟ್ಟೆ ಹುಲ್ಲು ನಮ್ಮ ಎತ್ತರಕ್ಕೆ ಬಂದಿರುತ್ತೆ. ಸೊ ಇದ್ರ ಕೆಳಗಡೆ ಕಾಲು ಕೆಳಗಡೆ ಏನು ಇರುತ್ತೋ ಅಂತಲೂ ಗೊತ್ತಾಗಲ್ಲ, ಕೆಳಗಡೆ ನೋಡ್ಕೊಂಡೇ ಹೋಗ್ಬೇಕಾಗುತ್ತೆ. ಅವು ಇದ್ರೂ ಜಾಗದಲ್ಲೇ ಮಿಡ್ಲಲ್ಲೇ ಒಂದು ಬಬ್ಬು ಸ್ವಾಮಿದು ಇದು ಬರುತ್ತೆ, ಕಂಬೆರ್ಲ ಕಲಾ ಅಂತೀವಿ ನಾವು. ಸೊ ಅದೂ ಇದೆ ಇಲ್ಲಿ ನೋಡಿ, ಮೂಳೂರು ಬಬ್ಬು ಸ್ವಾಮಿ. ಈಗ ಒಳಗಿದ್ದು ಪೂಜೆ ಆಗಿದೆ, ಪೂಜೆ ಆಗಿ ಅದರದ್ದೆಲ್ಲ ಮುಗಿದಿದೆ. ಈಗ ಹೊರಗಡೆ ನಾನು ಫಸ್ಟ್ ತೋರಿಸಿದೆ ಚಾವಣಿಗಳಿಗೆ, ಅದು ದೈವದ್ದು ಇಲ್ಲಿದೆ, ಇಲ್ಲಿ ಮಾಡೋಕ್ಕಿದೆ ಅಂತ. ಇದನ್ನು ಮುಗೀತು ಇವಾಗ. ಇದು ಮುಗಿದ ಮೇಲೆ ಇನ್ನು ಈಗ ಮನೆಗೆ ಹೋಗೋದು, ಅದೆಲ್ಲ ಪ್ರಸಾದ ಅಲ್ಲಿ ಎಲ್ಲ ಇದು ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ಮಾಡೋದು. ಆಮೇಲೆ ಅಲ್ಲಿ ಹಿರಿಯರು ಇರ್ತಾರೆ, ಅಂದರೆ ನಮ್ಮ ನಗಲಿರ್ತಾರೆ, ಅವರಿಗೆ ಒಂದು ಬಳಸಿ ಇಡೋದು ಕ್ರಮ ಒಂದು ಬರುತ್ತೆ, ಅದೆಲ್ಲ ಮಾಡೋಕ್ಕೆ ಇರುತ್ತೆ. ಸೊ ಅದಾದಮೇಲೆ
ಆಗುತ್ತೆ. ಇವತ್ತಿಂದ ಚೌತಿ ಪೂಜೆ ಈ ದೈವದ ಮನೆಯಲ್ಲಿರೋದು ಅದೇನೆಲ್ಲ ಸಂಪ್ರದಾಯ ನಾವು ಹಿರಿಯರಿಂದ ಕಲ್ತ್ಕೊಂಡು ಬಂದಿರೋದು ಮಾಡಿಕೊಂಡು ಬಂದಿರೋದು ಅದು ಇಲ್ಲಿಗೆ ಮುಗಿಯುತ್ತೆ. ಈಗ ಇಲ್ಲಿ ನೋಡಿ ಇದು ಮುಗಿದ ಮೇಲೆ ಇದು ರೆಡಿ ಮಾಡ್ತಾ ಇದ್ದಾನೆ. ಇದಾದಮೇಲೆ ಹೋಗ್ತಾ ಇದ್ದೀವಿ. ಗಣೇಶ ಚತುರ್ಥಿಯ ನಮ್ಮದು ಏನು ವಿಡಿಯೋ ಮಾಡಿದ್ವಿ ಅದೆಲ್ಲ ಮುಗಿಯಿತು. ಯಾಕಂದರೆ ಅಲ್ಲಿ ಮನೆಯಿಂದ ಮನೆ ಪೂಜೆ ಆಯಿತು. ನಮ್ಮ ಅಜ್ಜಿ ಮನೆ ಮೂಳೂರಿಗೆ ಬಂದ ಮೇಲೆ ಇಲ್ಲಿ ಅಜ್ಜಿ ಮನೆಯ ಒಂದು ಪೂಜೆ ಇದೆ, ದೈವದ ಪೂಜೆ, ಅದು ಕೂಡ ನೋಡಿದ್ರೆ. ಹೀಗೆ ಎಲ್ಲ ವಿಡಿಯೋನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತೊಂದು ನಮ್ಮ ಈ ವಿಡಿಯೋಗೆ ಅಸಿಸ್ಟೆಂಟ್ ಒಬ್ಬ ಇದ್ದಾನೆ. ಅವನು ಯಾರು ಗೊತ್ತಾ? ಇದು ಕುಮಾರ್ ಜಿಯಾನ್ ಅಂತ. ಕೆಲವು ಕಡೆ ಕ್ಯಾಮರಾ ಎಲ್ಲ ಹಿಡಿಯೋದು ತೆಗೆಯೋದೆಲ್ಲ ಇವನೇ, ಅವನು ಯೂಸ್ ಇದು ಮಾಡ್ತಾನೆ. ಸೊ ಇವನು ಬ್ಯುಸಿ ಇರ್ತಾನೆ ನಾಟಕದಲ್ಲೆಲ್ಲ. ಸರಿ. ಸೊ ಅದಕ್ಕೆ ನಾವು ಮಧ್ಯಾಹ್ನ ಮಾಡಿದ್ವಿ. ಈಗ ನನಗೆ 1:00ಗೆ ಕೊಡಂಕೂರಲ್ಲಿ ನಾಟಕ ಇದೆ, ಇತ್ತೆ ಗುತ್ತಾ ಪೂಜೆ ಅಂತ. ಪುನಃ ರಾತ್ರಿಗೆ ಮತ್ತೊಂದು ರಾತ್ರಿಗೆ 8:30ಗೆ ಬೆಳಮಾನ್ ಅಲ್ಲಿ ಕೂಡ ಇದೆ. ಹಾಗೆ ಬಿಸಿ ಆದ್ರೆ ನಾವು ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲವನ್ನು ಮಾಡಿದ್ವಿ. ಓಕೆ, ಬಾಯ್ ಬಾಯ್.